ಕರಾವಳಿ ಪ್ರವಾಸ ಅಂದ್ರೆ ಯಾರು ತಾನೇ ಖುಷಿ ಪಡಲ್ಲ ಹೇಳಿ. ಊರು ತುಂಬಾ ದೇವಾಲಯಗಳು, ಕಣ್ಮನ ತಣಿಸುವ ಪ್ರಕೃತಿ ಸೌಂದರ್ಯ, ಇವಕ್ಕೆ ಕಲಶವಿಟ್ಟಂತೆ ಕಡಲ ಕಿನಾರೆಗಳು, ಬೀಚಲ್ಲಿ ಅಲೆಗಳ ಜೊತೆ ಸರಸ, ಎಂಜಾಯ್ ಮಾಡಲು ಏನೇನ್ ಬೇಕು ಹೇಳಿ. ಇದರ ಜೊತೆಗೆ ಕಾಪು ಬೀಚ್ ಲೈಟ್ ಹೌಸ್ ಮೇಲೆ ಏರಿ ಸಮುದ್ರ ವೀಕ್ಷಣೆ ಮಾಡೋದು ಕೂಡ ಒಂದು ಅದ್ಭುತ ಅನುಭವ. ಹೌದು, ಪ್ರವಾಸಿಗರ ಅಚ್ಚುಮೆಚ್ಚಿನ ಊರು ಕರಾವಳಿ. ಅದರಲ್ಲೂ ಸಮುದ್ರ ತೀರದಲ್ಲಿ ಮುಸ್ಸಂಜೆ ಕಳೆಯುವುದು, ಅಲೆಗಳ ಜೊತೆಗೆ ಸರಸವಾಡುವುದು ಎಂಥವರನ್ನೂ ಕೂಡ ರಿಲೀಫ್ ಮಾಡುತ್ತೆ. ಅದರಲ್ಲೂ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿ ಇರೋ ಕಾಪು ಕಡಲ ಕಿನಾರೆ ಎಲ್ಲರನ್ನೂ ತನ್ನತ್ತ ಕೈ ಬೀಸಿ ಕರೆಯುತ್ತೆ. ಅಂತಹ ಆಕರ್ಷಣೆ ಅಲ್ಲಿ ಏನಿದೆ ಅಂದ್ರೆ ಇಲ್ಲಿರೋ ಲೈಟ್ ಹೌಸ್ ಪ್ರವಾಸಿಗನನ್ನು ತನ್ನತ್ತ ಸೆಳೆಯುತ್ತೆ. ಲೈಟ್ ಹೌಸ್ ಏರಿ ಸುತ್ತ ದೃಷ್ಟಿ ಹಾಯಿಸಿ ಆ ಸೌಂದರ್ಯವನ್ನು ಕಣ್ಮನಗಳಲ್ಲಿ ತುಂಬಿಕೊಳ್ಳುವುದೇ ಅವಿಸ್ಮರಣೀಯ ಆನಂದವನ್ನು ನೀಡುತ್ತೆ. ಅಂತಹ ಲೈಟ್ ಹೌಸ್ಗೆ ಈಗ ಶತಮಾನದ ಸಂಭ್ರಮ. ಹೌದು, ಕಾಪು ಲೈಟ್ ಹೌಸ್ ಹಿರಿಮೆಗೆ ಈಗ ಮತ್ತೊಂದು ಗರಿ ಸೇರಿಕೊಂಡಿದೆ. ಲೈಟ್ ಹೌಸ್ನ ಲಾಂಛನ ಲಕೋಟೆಯನ್ನು ಅಂಚೆ ಇಲಾಖೆ ಮುದ್ರಿಸುವ ಮೂಲಕ ಲೈಟ್ ಹೌಸ್ ರಾಷ್ಟ್ರಮಟ್ಟದ ಮಾನ್ಯತೆಯನ್ನು ಪಡೆದುಕೊಂಡಿದೆ. ಪ್ರವಾಸಿಗರು ತುಂಬ ಬರ್ತಾರೆ ಹೋಗ್ತಾರೆ, ತುಂಬ ಖುಷಿ ಪಡ್ತಾರೆ. ಅಂದರೆ ಇದು 120 ವರ್ಷ ಆಯಿತು ಇದಕ್ಕೆ. ಇಂಥ ಲೈಟ್ ಹೌಸು ಎಲ್ಲಿ ಸಾಧಾರಣ ಮಟ್ಟಿಗೆ ಕರಾವಳಿಯಲ್ಲಿ ತುಂಬ ಎಲ್ಲಿ ಇಲ್ಲ. ಇದು ತುಂಬ ಒಂದು ಪ್ರಾಬಲ್ಯವಾದ ಒಂದು ಲೈಟ್ ಹೌಸು. ಇದರ ಬಗ್ಗೆ ಅಂಚೆಯಲ್ಲಿ ಇದು ಲೋಗೋ ಬಂದಿದೆ, ಅಂಚೆ ಲೋಗೋ ಹಾಕಿ ಮಾಡಿದ್ದಾರೆ. ಮತ್ತು ಜನಗಳು ಬಂದು ಖುಷಿ ಪಡ್ತಾ ಹೋಗ್ತಾರೆ. ಮೇಲೆ ಹೋದರೆ ತುಂಬ ಅದರಲ್ಲಿ ನಮ್ಮ ಎಷ್ಟು ದೂರ ಕಾಣ್ತದೆ ಅಂದರೆ ಸಾಧಾರಣ ಆಚೆ ಘಟ್ಟ ಮಣಿಪಾಲ ಆಚೆ ಕೂಡ ಕಾಣ್ತದೆ. ಇಲ್ಲಿ ಸಮುದ್ರದ ಆಳ ಕೂಡ ತುಂಬ ದೂರ ಕಾಣ್ತದೆ. ಹಾಗಾಗಿ ಜನಗಳು ಎಲ್ಲ ಅದನ್ನು ಸನ್ಸೆಟ್ ಆಗುವಾಗ ತುಂಬ ಇದು ವಿಶೇಷವಾಗಿ ಒಂದು ಇದು ಆಗ್ತದೆ. ಸಾಕಷ್ಟು ಜನ ಬರ್ತಾರೆ. ಕಾಪು ಕಡಲ ತೀರದಲ್ಲಿ ಇರೋ ಲೈಟ್ ಹೌಸ್ ಬ್ರಿಟಿಷ್ ಆಡಳಿತ ಕಾಲದಲ್ಲಿ ನಿರ್ಮಾಣಗೊಂಡಿತ್ತು. ಸೀಮೆ ಎಣ್ಣೆಯಿಂದ ಬೆಳಗುವ ಪೀಸ್ ಹೊಳಪಿನ ದೀಪ ಆರಂಭದಲ್ಲಿತ್ತು. ಪ್ರಸ್ತುತ ವಿದ್ಯುತ್ ದೀಪಕ್ಕೆ ಬಡ್ತಿ ಪಡೆದಿದೆ. ಸಮುದ್ರ ಮಟ್ಟದಿಂದ 21 ಮೀಟರ್ ಎತ್ತರದ ಏಕಶಿಲೆಯ ಮೇಲೆ ನಿರ್ಮಾಣಗೊಂಡಿರುವ 34 ಮೀಟರ್ ಎತ್ತರದಲ್ಲಿರುವ ಲೈಟ್ ಹೌಸ್ ಮೀನುಗಾರರು ಮತ್ತು ಸಮುದ್ರಯಾನಿಗಳನ್ನು ದಡದತ್ತ ತಲುಪಿಸುವುದಕ್ಕೆ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಪ್ರವಾಸಿಗರು ಲೈಟ್ ಹೌಸ್ ಮೇಲೆ ಏರಿ ಸುತ್ತ ವೀಕ್ಷಣೆಗೆ ಅನುಕೂಲವಾಗಿದೆ. ಬ್ರಿಟಿಷರ ಕಾಲದಿಂದಲೂ ಬಂದಿರೋ ಈ ಲೈಟ್ ಹೌಸ್ನಿಂದ ಎಷ್ಟೋ ನಾವಿಕರಿಗೆ ಇದು ದಾರಿದೀಪವಾಗಿದೆ. ಮತ್ತು ಲೈಟ್ ದೀಪವನ್ನು ತೋರಿಸಿ ಅದು ಅವ್ರಿಗೆ ದಡ ಮುಟ್ಟುವಂತೆ ಮಾಡ್ತಾ ಇದೆ. ಅದರಿಂದ ಅವರಿಗೆ ಇದೊಂಥರ ದೇವಸ್ಥಾನ ಥರ ಆಗಿರ್ಬೋದು. ಅದ್ರ ಮೇಲಿಂದ ನೋಡಿದರೆ ಎಷ್ಟು ದೂರದಿಂದ ಹೋದರೂ ಅದರದ್ದು ದೂರ ಕಾಣುತ್ತೆ. ಮತ್ತು ಅಂದರೆ ಎಷ್ಟೋ ದೂರದಿಂದ ನಾವಿಕರು ಹೋದಾಗ ಸಂಜೆ ಅವ್ರಿಗೆ ಬರೋಕ್ಕೆ ಕಷ್ಟ ಆದರೆ ಅವ್ರಿಗೆ ಇದರಿಂದ ತುಂಬ ಉಪಯೋಗ ಆಗ್ತಿದೆ. ಸೊ ಬ್ರಿಟಿಷರು ನಮ್ಗೆ ಇದೊಂದು ಕೊಟ್ಟಿರೋದು ಒಂದು ಉಡುಗೆ ಅಂತಲೂ ಹೇಳ್ಬೋದು, ಮತ್ತು ಉಡುಗೊರೆ ಅಂತಲೂ ಹೇಳ್ಬೋದು. ಮತ್ತು ಇದು ನಮಗೆ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಇದರಿಂದ ಒಂದು ಅಂಚೆ ಚೀಟಿ ಬರ್ತಾ ಇದೆ ಅಂತ ಹೇಳಿದ್ರೆ ಇನ್ನೂ ಖುಷಿ. ಅದರೊಳಗಡೆ ಇದ್ರದ್ದು ಬರ್ತಾ ಇದೆ ಅಂದರೆ ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಇಟ್ಸ್ ವೆರಿ ಗುಡ್. ಬೀಚ್ ಅಂತೂ ತುಂಬ ಚೆನ್ನಾಗಿದೆ. ಬೀಚಿನಿಂದ ನಮಗೆ ತುಂಬ ಸಂತೋಷ ಆಗುತ್ತೆ ಸಂಜೆ ಹೊತ್ತು ಹೀಗೆ ಬರೋದಕ್ಕೆ. ಮತ್ತು ಬೆಳಗ್ಗೆ ಹೊತ್ತು ಒಂಥರ ವಾಕ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿದೆ. ಲೈಟ್ ಹೌಸ್ ಒಳಗಿನ ಪ್ರವೇಶ ಮತ್ತು ತುದಿಗೆ ಹೋಗುವುದನ್ನು ಸದ್ಯ ನಿಷೇಧಿಸಲಾಗಿದೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಹೊಸದಾಗಿ ಅಗಲವಾದ ಮೆಟ್ಟಿಲುಗಳನ್ನು ಜೋಡಿಸಲಾಗಿದೆ. ಪ್ರವಾಸಿಗರ ಭದ್ರತೆ ದೃಷ್ಟಿಯಿಂದ ಬಂಡೆಯ ಮೇಲೆ ಸುತ್ತಲೂ ಕಬ್ಬಿಣದ ಬೇಲಿ ಹಾಕಲಾಗಿದೆ. ಕಾಪು ದೀಪಸ್ತಂಭಕ್ಕೆ 120 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಅಂಚೆ ಇಲಾಖೆಯು ಅಂಚೆ ದೊರಹು ಬಿಡುಗಡೆಗೊಳಿಸಿದೆ. ಈ ಮೂಲಕ ಕಾಪು ಬೀಚ್ ಲೈಟ್ ಹೌಸ್ ಇತಿಹಾಸ ಪುಟದಲ್ಲಿ ಶಾಶ್ವತವಾಗಿ ಉಳಿದಿರುವುದರ ಜೊತೆಗೆ ದೇಶದಲ್ಲಿ ಇನ್ನಷ್ಟು ಜನಪ್ರಿಯತೆಯನ್ನು ಪಡೆಯುವುದಕ್ಕೆ ಅನುಕೂಲವಾಗಿದೆ. ಒಟ್ಟಿನಲ್ಲಿ ಕಾಪು ಬೀಚ್ ಅಭಿವೃದ್ಧಿಯಲ್ಲಿ ಇನ್ನಷ್ಟು ಆಸಕ್ತಿ ತೋರಿಸಿ ಪ್ರವಾಸೋದ್ಯಮ ಇಲಾಖೆ ಅಭಿವೃದ್ಧಿ ಕಾರ್ಯ ಮಾಡಿದರೆ ಪ್ರವಾಸಿಗರನ್ನು ಸೆಳೆಯುವ ನಂಬರ್ 1 ಬೀಚ್ ಆಗುವುದರಲ್ಲಿ ಸಂಶಯವಿಲ್ಲ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.